ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಪ್ರತಿನಿತ್ಯ ಎಲ್ಲ ಮಹಿಳೆಯರು ಬಂದು ವಿಭಿನ್ನ ರೀತಿಯಾದಂಥ ಖಾದ್ಯವನ್ನು ಹೇಳ್ಕೊಡ್ತಾರೆ. ಇವತ್ತು ಸ್ವಲ್ಪ ಡಿಫ್ರೆಂಟ್. ಸೊ ಯಾವಾಗಲೂ ಹೇಳ್ತಾರಲ್ಲ, ಬಾಣಸಿಗರಿಂದ ಅಡುಗೆಯನ್ನು ಕಲಿಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ಎಕ್ಸಾಕ್ಟ್ ಟೇಸ್ಟ್ ಅವರ ಕೈಯಲ್ಲಿರುತ್ತೆ. ಹಾಗೆಯೇ ಸೊ ಪುರುಷರಿಗೆ ಹೇಳ್ತಾರೆ, ಸೊ ಅವರು ಅಡುಗೆ ಮಾಡಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಅಂತೇಳಿ. ಈಗ ನಿಮಗೆ ಖಂಡಿತವಾಗ್ಲೂ ಗೊತ್ತೇ ಆಗಿರುತ್ತೆ, ಇವತ್ತಿನ ನಮ್ಮ ಅತಿಥಿ ಇವರು ಪುರುಷರು. ಸೊ ಇವರ ಹೆಸರು ಬಾಬು ಅಂತ ಹೇಳಿ. ಸೊ ಯಾವ ರೀತಿಯಾದಂಥ ಖಾದ್ಯವನ್ನು ಹೇಳ್ಕೊಡ್ತಾರೆ ಇವರನ್ನೇ ಕೇಳೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬಾಬು ಅವರು, ನೀವು ನಮಗಿವತ್ತು ಯಾವ ಅಡುಗೆನ ಹೇಳ್ಕೊಡ್ತಾ ಇದ್ದೀರಿ? ಚಿಕನ್ ಮಸಾಲ ಹೇಳ್ಕೊಡ್ತಾ ಇದ್ದೀರಿ. ಚಿಕನ್ ಪುಳಿ ಮುಂಚಿ. ಸೊ ನಾವಿಲ್ಲಿ ಕೋರಿದ ಪುಳಿ ಮುಂಚಿ ಮಾಡಿದೆ ಅಂತ ಹೇಳ್ತೀವಿ, ಆ ಥರ. ಸೊ ಚಿಕನ್ ಪುಳಿ ಮುಂಚಿ ಹೇಳ್ಕೊಡ್ತಾ ಇದ್ದೀರಿ. ಸೊ ನೀವು ಯಾವಾಗಲೂ ಅಡುಗೆ ಮಾಡ್ತಾ ಇರ್ತೀರಾ? ಇದೊಂದು ಕುತೂಹಲ ನನಗೆ. ಓ, ನೀವು ಅಡುಗೆ ಮಾಡೋದಕ್ಕೆ ಈ ಮದುವೆ ಸಮಾರಂಭದ ಟೈಮ್ಗೆ ಹೋಗ್ತೀರಿ. ಓಕೆ. ಸೊ ನಮಗೆ ಇವತ್ತು ಹಾಗಾದರೆ ಚಿಕನ್ ಪುಳಿ ಮುಂಚಿ ಹೇಳ್ಕೊಡ್ತಾ ಇದ್ದೀರಿ. ಸೊ ಈ ಮದುವೆ ಹರಿದಿನಗಳಲ್ಲಿ ನೀವು ನಮಗೆ ಅಡುಗೆ ಮಾಡ್ತೀರಿ ಅಂತ ಹೇಳಿದರೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಸಣ್ಣ ತುಂಬ ಕ್ವಿಕ್ ಕೂಡ ಆಗಿರ್ತೀರಿ. ಶುರು ಮಾಡೋಣ. ಎಸ್, ಫಸ್ಟ್ಗೆ ಏನು? ಕೊತ್ತಂಬರಿ. ಅದನ್ನು ಏನು ಮಾಡ್ಕೊಳ್ಬೇಕು? ಹುರಿಬೇಕಾ? ಹುರಿಬೇಕು. ಎಸ್. ಸೊ ಗ್ಯಾಸ್ ಇಟ್ಕೊಳ್ತೀನಿ. ಗ್ಯಾಸ್ ಆನ್ ಮಾಡಿಕೊಂಡೆ, ಕಡಾಯಿ ಇಟ್ಕೊಂಡೆ. ಎಸ್. ಆಯಿಲ್ ಹಾಕ್ಬೇಕಾ? ಎಣ್ಣೆ ಹಾಕಬೇಕಾ? ನಾ ಹಾಕ್ತೀನಿ. ನಾನು ನಿಮ್ಮ ಅಸಿಸ್ಟೆಂಟ್ ಇವತ್ತು. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸೋಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸೊ ನೀವು ಮದುವೆಗೆಲ್ಲ ಅಡುಗೆ ಮಾಡ್ತೀರಿ ಅಂತ ಹೇಳಿದ್ರಿ, ಮದುವೆ ಟೈಮ್ಗೆ ಇವ್ರಿಗೆಲ್ಲ ಅಂಥೇಳಿ, ಮದುವೆ ಮನೆಗೆ. ಸೊ ಸಾಧಾರಣ ಒಂದು ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀರಿ? 200 ಜನ. ಓಕೆ. ಸೊ ಇವತ್ತಂತೂ ನಮ್ಮಿಬ್ಬರಿಗೆ, ಬರೀ ಇಬ್ಬರಿಗೆ ಮಾಡ್ಕೊಳ್ತಾ ಇರೋದು ನಾವು. ಸೊ ಅಂದರೆ ತುಂಬ ಜನಕ್ಕೆ ಮಾಡೋರಿಗೆ, ಹಾಗಾಗಿ ಜಾಸ್ತಿ ಹಾಕಿ ಅಭ್ಯಾಸ ಇರುತ್ತೆ. ಸೊ ತುಂಬ ಕಮ್ಮಿ ಜನ, ಒಂದು ಇಬ್ಬರಿಗೆ ಅಂತ ಹೇಳಿದ್ರೆ ಸ್ವಲ್ಪ ಅವ್ರಿಗೆ ಕೈ ಕಟ್ತಾ ಇರುತ್ತೆ, ಕಷ್ಟ ಅನ್ಸುತ್ತಲ್ವಾ? ಬಿಸಿ ಆಯಿತು, ಹಾಕೊಳ್ಳೋದಾ? ಧನಿಯಾ ಮತ್ತು ಜೀರಿಗೆ ಎಷ್ಟು ಹಾಕಬೇಕು? ಎಷ್ಟು ಹಾಕಲಿ? ಹಾಕ್ಲಾ ಎಷ್ಟು? ಇನ್ನೂ ಸ್ವಲ್ಪ. ಎಷ್ಟು? ಹಾಂ. ಧನಿಯಾ, ಜೀರಿಗೆ ಎಲ್ಲ ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಹುರ್ಕೊಳ್ಳೋದು. ಸಾಸಿವೆ ಎಷ್ಟು ಹಾಕ್ಲಿ ನೋಡ್ಕೊಳ್ಳಿ. ಆಮೇಲೆ ಹಾಳಾದರೆ ನನ್ನ ಹೆಸರು ಹೇಳ್ಬಾರ್ದು. ಹಾಂ, ಸ್ವಲ್ಪ ಇನ್ನೂ ಹಾಕ್ಲಾ? ಸ್ವಲ್ಪ. ಎಷ್ಟು? ಹಾಂ. ಟೇಸ್ಟಿ ಆದರೆ ನಾನು ಹಾಕಿದ್ದು. ಹಾಂ, ಫಸ್ಟೇ ಹೇಳಿದ್ದೀನಿ. ಮೆಂತೆ ಹಾಕ್ಲಾ? ಸ್ವಲ್ಪ. ಹಾಂ, ನೋಡ್ಕೊಳ್ಳಿ. ಸಾಕ? ಬೆಳ್ಳುಳ್ಳಿಯನ್ನು ಕೂಡ ಹುರ್ಕೊಳ್ಳೋದಾ? ಹಾಂ. ಸೊ ಈ ಧನಿಯಾ ಜಾಸ್ತಿ ಹುರಿದು ಅದು ಕಪ್ಪಾಗಬಾರ್ದು ಅಂತ ಹೇಳ್ತಾರೆ, ಇಲ್ಲಾಂದರೆ ಕಹಿ ಬರುತ್ತೆ ಅಲ್ವಾ? ಹಾಕಿ. ಸೊ ಒಣಮೆಣಸು ಇಷ್ಟು ಬೇಕು. ಪುಳಿ ಮುಂಚಿ
ಸೊ ಹೆಸರಲ್ಲೇ ಇದೆ, ಮುಂಚಿ ಜಾಸ್ತಿ ಬೇಕು ಖಾರ. ಸಾಕು, ಬಂದ್ ಮಾಡಿ. ಸಾಕಾ? ಎಸ್, ಆಫ್ ಮಾಡ್ತೀನಿ. ಸೊ ಇನ್ನಿದು ಡೈರೆಕ್ಟ್ ಗ್ರೈಂಡಿಂಗಾ? ಗ್ರೈಂಡಿಂಗ್. ಸೊ ಇದು ಗ್ರೈಂಡ್ ಮಾಡ್ಕೊಳ್ಳೋದು. ನೀರು ಹಾಕ್ಕೊಳ್ಬೇಕಾ? ಸ್ವಲ್ಪ ನೀರು ಹಾಕಿ. ಸ್ವಲ್ಪ ನೋಡ್ಕೊಳ್ಳಿ. ಸಾಕು ಸಾಕು. ಸಾಕಾ? ಸ್ವಲ್ಪವೇ. ಫೈನ್ ಪೇಸ್ಟ್ ಆಗಬೇಕಲ್ವಾ? ಚೆನ್ನಾಗಿ ಪೇಸ್ಟ್ ಆಗಬೇಕು. ಚೆನ್ನಾಗಿ ಸಾಕಲ್ಲ? ಎಸ್. ನೆಕ್ಸ್ಟ್ ಇನ್ನು ಇದು ಬಾಣಲೆ. ಆಯಿಲ್ ಹಾಕ್ಬೇಕಾ? ಎಣ್ಣೆ? ಎಣ್ಣೆ. ಹಾಂ. ಸೊ ನೋಡಿ, ಇವತ್ತು ಟೇಸ್ಟ್ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ. ಯಾಕೆಂತ ಹೇಳಿದರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸಿ ನಾವು ಅಡುಗೆಯನ್ನು ಮಾಡ್ತೀವಿ ನಮ್ಮ ಅಡುಗೆ ಮನೆಯಲ್ಲಿ. ಸಾಕಾ? ಬೇಸು. ಕರಿಬೇವು, ಬರೀ ಕರಿಬೇವು ಮಾತ್ರ ಒಗ್ಗರಣೆಗ? ಅದಕ್ಕೆ ಹಾಕಿದ್ದೇನೆ ಎಲ್ಲ. ಹಾಂ ಹಾಂ ಹಾಂ, ಬಾಕಿ ಸಾಮಗ್ರಿ ಎಲ್ಲ ಅದರಲ್ಲಿದೆ. ಇಲ್ದಿದ್ರೆ ನಾವು ಸಾಸಿವೆ ಇದೆಲ್ಲ ಹಾಕೊಳ್ತೀವಿ. ಕರಿಬೇವು ಆಯಿತು. ಇನ್ನು ನೀರು ಹಾಕ್ಬೇಕಾ? ಪೂರ್ತಿ ಹಾಕ್ಲಾ? ಹೇಳ್ತಾರಲ್ವಾ, ಈ ಕೋಳಿ ಮಾಂಸಕ್ಕೆ ಈರುಳ್ಳಿ ಜಾಸ್ತಿ ಹಾಕ್ಬೇಕಂತೆ ಅಲ್ವಾ? ಕರೆಕ್ಟ್ ಅಲ್ವಾ? ಕೋಳಿ ಮಾಂಸಕ್ಕೆ ಈರುಳ್ಳಿ ಜಾಸ್ತಿ, ಆವಾಗಲೇ ಆ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ಅಂತ ಹೇಳಿ. ಈಗ ಕೋಳಿ ಮಾಂಸವಾ ಹಾಕಿ. ಸೊ ನೀವು ಮಾಡ್ತಾ ಇರೋದು ಪೂರ್ತಿಯಾಗಿ ಟ್ರೆಡಿಷ್ನಲ್ ಸ್ಟೈಲಲ್ಲೇ ಮಾಡ್ತಾ ಇದ್ದೀರಿ. ಸೊ ಇಲ್ದಿದ್ರೆ ನಾವೆಲ್ಲ ಆದರೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟಾ ಇದನ್ನೆಲ್ಲ ಹಾಕ್ತೀವಿ. ಸೊ ಅದೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು ಬೇಯುವಾಗ ಅರಿಶಿನ ಏನಾದರೂ ಹಾಕ್ಕೊಳ್ಬೇಕಾ? ಬೇಡ, ಏನು ಬೇಡ, ಏನು ಅಗತ್ಯ ಇಲ್ಲ. ಸೊ ಈಗ ಅದರಲ್ಲೇ ಬೇಯಬೇಕದು. ಓಕೆ. ಸೊ ಎಷ್ಟು ಅರ್ಧ ಬೇಯೋವರೆಗೂ ಇಟ್ಕೊಳ್ಳೋದಾ ಹೇಗೆ? ಅರ್ಧ ಮತ್ತೆ ಅರಬೇಕು. ಅರೆಪ ಹಾಕೋದು. ಎಸ್, ಅಂದರೆ ಮಸಾಲೆ ರುಬ್ಬಿದ ಮಸಾಲೆಯನ್ನು ಹಾಕೊಳ್ಳೋದು. ಬೆಂದಿದೆಯಾ ನೋಡ್ಕೊಳ್ಳೋಣ. ಇದು ಅರ್ಧ ಬೇಯಬೇಕು ಪೂರ್ತಿ? ಪೂರ್ತಿ. ಉಪ್ಪು ಮಾಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಓಕೆ. ಸೊ ಕೆಲವರಂತೂ ಮಾಡುವಾಗ ಮಸಾಲೆನೆಲ್ಲ ಹಾಕಿಟ್ಟು ಒಟ್ಟಿಗೆ ಬೇಯೋದಕ್ಕೆ ಇಡ್ತಾರೆ. ಆ ರೀತಿ ಮಾಡಿದರೆ ಹೇಗೆ? ಅದು ಸರಿ ಆಗುದಿಲ್ಲ. ಅದು ಸರಿ ಆಗೋದಿಲ್ಲ. ಈ ರೀತಿಯಾಗೆ ಮಾಡ್ಕೊಳ್ಬೇಕು. ಹಾಂ ಹಾಂ. ಇದು ಬೆಂದಿದ ಸಾಕಾ? ಸಾಕು ಸಾಕು. ಓಕೆ, ಇದು ಹಾಕುವ. ಸರಿ ಹಾಕಿ.
ಇನ್ನು ಅದೇ ಇದರಲ್ಲಿ ಅದು ಬೇಯಬೇಕು, ಎಲ್ಲ ಮಸಾಲೆ ಎಲ್ಲ ಹಿರ್ಕೊಳ್ಳೋವರೆಗೂ ಬೇಯಬೇಕು. ಸೊ ಹೆಚ್ಚು ನೀರೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ. ನೀರು ಹಾಕ್ತದೆ. ಸೊ ಇದು ಗಟ್ಟಿ ಗಟ್ಟಿಯಾಗೇ ಇರಬೇಕು ಗ್ರೇವಿ. ಸೊ ಮೊದಲೇ ನಾವು ಉಪ್ಪು ಹಾಕ್ಕೊಂಡಿದ್ವಿ, ಈಗ ಮಸಾಲೆ ಹಾಕಿದ ನಂತರ ಮತ್ತೆ ಪುನಃ ಉಪ್ಪು ಹಾಕ್ಕೊಳ್ಬೇಕಾಗತ್ತಾ ಹೇಗೆ? ಇಲ್ಲ, ಸರಿಗೆ ಈಗ ಅರ್ಧ ಬೇಯುವಾಗ ಹಾಕ್ಬೇಕು. ಆದರೆ ಎಲ್ಲ ಇದಾಗ್ತದೆ. ಅದೇ ಇದರಲ್ಲಿ ಉಪ್ಪು ಸಾಕಾಗುತ್ತೆ. ಸೊ ಇದು ಮೊದಲೇ ಹೇಗಿದ್ರು ಚಿಕನ್ ಬೆಂದಿದೆ, ಸೊ ಕೋಳಿ ಮಾಂಸ ಬೆಂದಿರುತ್ತೆ, ಬರೀ ಆ ಮಸಾಲೆ ಒಂದು ಬೇಯಬೇಕಷ್ಟೆ ಅಲ್ವಾ? ಎಸ್. ಸೊ ಇದು ಆಯಿತು. ಆಯ್ತಾ? ಇದು ಆಯಿತು, ಬೆಂದಿದೆ. ಆಫ್ ಮಾಡೋದಾ? ಡೈರೆಕ್ಟ್ ಸರ್ವ್ ಮಾಡ್ಕೊಳ್ಳೋದಲ್ಲ? ಎಸ್. ಚಿಕನ್ ಪುಳಿ ಮುಂಚೆ ರೆಡಿಯಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಅರೋಮಾ ಸೂಪರ್ಬಾಗಿ ಬರ್ತಾ ಇದೆ. ಟೇಸ್ಟ್ ಮಾತ್ರ ಆಮೇಲೆ ನೋಡ್ತೀನಿ, ತೀರಾ ಬಿಸಿ ಇದೆ. ಆ್ಯಂಡ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಆರಾಮ್ಸೆ ಕೂತ್ಕೊಂಡು ಊಟ ಮಾಡೋಕ್ಕಂತೂ ಸಖತ್ತಾಗಿರುತ್ತೆ ಅಲ್ವಾ? ಎಸ್, ಥ್ಯಾಂಕ್ ಯು. ಎಸ್, ಬಿಸಿಯಾದಂಥ ಚಿಕನ್ ಪುಳಿ ಮುಂಚಿ ರೆಡಿಯಾಗಿದೆ. ಅರೋಮಾ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಟ್ರೆಡಿಷ್ನಲ್ ವೇಯಲ್ಲಿ ಮಾಡಿದ್ದಾರೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಚಿಕನ್ ಪುಳಿ ಮುಂಚಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಧನಿಯಾ, ಜೀರಿಗೆ, ಸಾಸಿವೆ, ಮೆಂತೆ, ಬೆಳ್ಳುಳ್ಳಿ, ಒಣಮೆಣಸನ್ನು ಒಂದಾದ ಮೇಲೊಂದು ಹಾಕಿ ಹುರಿದು ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಬೇವು ಒಗ್ಗರಣೆ ಮಾಡಿಕೊಂಡು ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಕೋಳಿ ಮಾಂಸ ಸೇರಿಸಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ರುಬ್ಬಿದ ಮಸಾಲೆ ಹಾಕಿ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ. ಈಗ ಬಿಸಿ ಬಿಸಿ ಚಿಕನ್ ಪುಳಿ ಮುಂಚಿ ತಯಾರು. ಹಾ, ಘಮಘಮಿಸುವ ಚಿಕನ್ ಪುಳಿ ಮುಂಚಿ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಅದಕ್ಕೆ ಕಾಂಬಿನೇಷನ್ ಆಗಿ ಇನ್ನೊಂದು ಯಾವುದೋ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದರು. ಯಾವ ರೆಸಿಪಿ? ನೀವು ಕೂಡ ಕಾಯ್ತಾ ಇರಿ, ಹೇಳ್ಕೊಡ್ತೀನಿ ಒಂದು ಸಣ್ಣ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಒಂದಂತೂ ಬಿಸಿ ಆದಂಥ ಚಿಕನ್ ಪುಳಿ ಮುಂಚಿ ಕಾಯ್ತಾ ಇದೆ. ಸೊ ಅದಕ್ಕೆ ಕಾಂಬಿನೇಷನ್ ಇನ್ನೊಂದು ಕೂಡ ರೆಸಿಪಿ ಅಂತ ಹೇಳಿದ್ದಾರೆ. ಯಾವ ಅಡುಗೆ ಬನ್ನಿ ಕೇಳೋಣ. ಎಸ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ತೆಕ್ಕರೆ ಚಟ್ನಿ. ತೆಕ್ಕರೆ ಚಟ್ನಿ ಇದಕ್ಕೆ ಕಾಂಬಿನೇಷನ್ನಾ? ಸೊ ಅದ್ರ ಜೊತೆಗೇನೆ ನೆಂಚ್ಕೊಂಡು ತಿನ್ನೋದು. ಚಿಕನ್ ತಿಂದರೆ ಹೇಳ್ತಾರೆ ಅದು ತುಂಬ ತಿನ್ನಬಾರ್ದು, ಹೀಟ್ ಆಗುತ್ತೆ ಅಂತೇಳಿ. ಸೊ ಸೌತೆಕಾಯಿ ತಂಪ ಹಾಗೆ. ಸರಿ, ಹಾಗಾದರೆ ಸೊ ಶುರು ಮಾಡೋಣ. ಫಸ್ಟ್ ಹೇಗೆ ಬಾಣಲೆ ಇಟ್ಕೊಳ್ಳೋದಾ? ಹಾಂ, ತೆಗಿರಿ. ಸೊ ತಮ್ಮದು ಮಾತು ಕಮ್ಮಿ, ಕೆಲಸ ಜಾಸ್ತಿ ಅಲ್ವಾ? ಸ್ವಲ್ಪ ಎಣ್ಣೆ. ಸೊ ಆಯಿಲ್ ಹಾಕ್ಲಾ? ಸೊ ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ. ತೆಂಗಿನ ತುರಿ ಇದನ್ನು ಹುರ್ಕೊಳ್ಬೇಕಾ ಚಟ್ನಿಗೆ? ಹೌದು. ಹಸಿಮೆಣಸು. ಹಾಂ, ನೀರುಳ್ಳಿ.
ಕರಿಬೇವು ಹಾಂ, ಇದೆಲ್ಲವನ್ನು ಕೂಡ ಹುರ್ಕೊಳ್ಳೋದು. ಹೌದು. ಖಾರಕ್ಕೆ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು. ಮತ್ತೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತಾ ಇದು ಚಿಕನ್ ಪುಳಿ ಮುಂಚಿ ಮತ್ತು ಇದು? ಹೌದು ಬರ್ತದೆ. ಹಾಗಾದರೆ ಅದಕ್ಕೆ ನೀವು ಒಟ್ಟಿಗೆ ಟೇಸ್ಟ್ ನೋಡ್ಕೊಳ್ಳೋದು. ಹಾಗಾದರೆ ಸಾಕಾ? ಸೊ ಇನ್ನು ಡೈರೆಕ್ಟ್ ಗ್ರೈಂಡಿಂಗ ಹೇಗೆ? ಓಕೆ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಾ ಇಷ್ಟೇ? ಇದು ಮತ್ತೆ ಹಾಕಿ ಸ್ವಲ್ಪ ಇದು ಹಾಕಿ. ಸೊ ಫಸ್ಟ್ ಇದು ಗ್ರೈಂಡ್ ಆಗಬೇಕು ಮತ್ತು ಅದು. ಓಕೆ. ನೀರು ಹಾಕ್ಕೊಳ್ಬೇಕಾ? ಸ್ವಲ್ಪ 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 ಹಾಕ್ಕೊಳ್ಬೋದು. ಓಕೆ ಸಾಕಾ? ಸ್ವಲ್ಪ ಸಾಕಾ? ಹ್ಞೂ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸೌತೆಕಾಯಿ. ಓಕೆ. ಸೊ ಇದು ಫುಲ್ ಫೈನ್ ಪೇಸ್ಟ್ ಆಗಬೇಕಾ? ಚೆನ್ನಾಗಿ ಸ್ವಲ್ಪ ಸ್ವಲ್ಪ ತರಿ ತರಿ. ಹಾಂ, ಸಿಕ್ಬೇಕು ಅದು ತಿನ್ಲಿಕ್ಕೆ. ಬಾಯಿಗೆ ಸಿಗಬೇಕು. ಓಕೆ ಓಕೆ. ಸಾಕ? ಎಸ್. ಸಾಯ್ತಾ ಇದು? ಕರೆಕ್ಟ್ ಆಗಿದೆ. ಎಸ್. ಸೊ ಡೈರೆಕ್ಟ್ ಹಾಕೊಳ್ಳೋದಾ ಹೇಗೆ? ಡೈರೆಕ್ಟ್ ಹಾಕಿ ತಗೊಳ್ಳಿ. ಹಾಕಿ ಇದಕ್ಕೆ ಹಾಕ್ಬೇಕಾ? ಹಾಂ, ಅದಕ್ಕೆ ಹಾಕಿ. ಈಗ ಒಗ್ಗರಣೆ. ಸರಿ, ಒಗ್ಗರಣೆ ಹಾಕೊಳ್ಳೋದಾ? ಹ್ಞೂ. ಹಾಕ್ಲಾ? ಸ್ವಲ್ಪ ಸಾಸಿವೆ. ಹಾಂ ಹಾಂ. ಸೊಪ್ಪು. ಸಾಸಿವೆ ಮತ್ತು ಕರಿಬೇವು. ಆಯ್ತು, ಒಗ್ಗರಣೆ ಆಫ್ ಮಾಡಲಾ? ಮಾಡಿ ಹಾಕ್ತೇನೆ. ಹಾಂ. ಅರೆ ವಾ. ಸೊ ತೆಕ್ಕರೆ ಚಟ್ನಿ ರೆಡಿ. ತೆಕ್ಕರೆ ಚಟ್ನಿ. ಥ್ಯಾಂಕ್ ಯು. ಸೊ ತುಳುವಲ್ಲಿ ಹೇಳುವಾಗ ತೆಕ್ಕರೆ ಚಟ್ನಿ, ಇಲ್ದಿದ್ರೆ ಕುಕುಂಬರ್ ಚಟ್ನಿ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ, ಇಲ್ದಿದ್ರೆ ಕನ್ನಡದಲ್ಲಿ ಅಂದರೆ ಸೌತೆಕಾಯಿ ಚಟ್ನಿ. ಥ್ಯಾಂಕ್ ಯು ಸೋ ಮಚ್. ಸೊ ಡಿಫ್ರೆಂಟ್ ಟೇಸ್ಟ್ ಇರ್ಬೋದು, ಯಾಕೆ ಅಂತ ಹೇಳಿದರೆ ಅರ್ಧ ಹುರಿದು ಮಾಡಿದ್ದಾರೆ, ಅರ್ಧ ಹಾಗೆ ಹಸಿ ಹಾಕಿದ್ದಾರೆ. ಸೊ ಟೇಸ್ಟ್ ಹೇಗಿರುತ್ತೆ ನೋಡೋಣ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ತೆಕ್ಕರೆ ಚಟ್ನಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ತೆಂಗಿನ ತುರಿ, ಹಸಿಮೆಣಸು, ಈರುಳ್ಳಿ, ಕರಿಬೇವನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ನಂತರ ಸ್ವಲ್ಪ ನೀರನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸೌತೆಕಾಯಿ ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಬಳಿಕ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡರೆ ತೆಕ್ಕರೆ ಚಟ್ನಿ ಅನ್ನದೊಂದಿಗೆ ಸವಿಯಲು ಸಿದ್ಧ. ಸೊ ತೆಕ್ಕರೆ ಚಟ್ನಿ ಫಸ್ಟ್ ಟೇಸ್ಟ್ ನೋಡೋದಾ? ಚಿಕನ್ ಚಿಕನ್ ಹಾಂ, ತಗೊಳ್ಳಿ. ಸೊ ಟೇಸ್ಟ್ ನೋಡಿ.
ನಾನೇ ನೋಡಬೇಕು. ಫಸ್ಟ್ ನೋಡಿ, ಫಸ್ಟ್ ಅಡುಗೆ ಮಾಡಿದವರು ನೀವು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ. ಸೊ ಹೇಗಾಗಿದೆ? ಟೇಸ್ಟ್ ಆಗಿದೆ? ಎಸ್. ಹುಳಿ ಮುಂಚಿ ಅಂದರೆ ಹಾಗೆ ಇರಬೇಕು. ಖಾರ ಖಾರ, ಆ ಹುಳಿ ಖಾರ ಎಲ್ಲ ಕಡಕ್ಕಾಗಿರಬೇಕು, ಉಪ್ಪು ಎಲ್ಲ ಬ್ಯಾಲೆನ್ಸ್ಡ್, ವೆರಿ ಟೇಸ್ಟಿ, ಸೂಪರ್ವ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಹಾಗೇನೆ ಇದನ್ನು ಟೇಸ್ಟ್ ನೋಡ್ಬೇಡ, ತೊಗೊಳ್ಳಿ. ಸೊ ಹಾಗೇನೆ ಚಟ್ನಿ ತೊಗೊಳ್ಳಿ, ನೋಡಿ ಟೇಸ್ಟ್, ಬಾಯಿಗೆ ಹಾಕ್ಕೊಳ್ಳಿ. ಓಕೆ, ಸೂಪರ್. ಹುಳಿ ಹಾಕಲಿಲ್ಲ ಆದರೂ ಕೂಡ ಹುಳಿ ಅಂಶ ಇದೆ, ಒಂಥರ ತುಂಬ ಟೇಸ್ಟಿಯಾಗಿದೆ. ಆ್ಯಕ್ಚುಲಿ ಇದು ಬೇಸಿಗೆ ಕಾಲದಲ್ಲಿ ಅನ್ನ ಮತ್ತು ಖಾಲಿ ಇದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು, ಸಖತ್ತಾಗಿದೆ, ವೆರಿ ಟೇಸ್ಟಿ, ಸೂಪರ್, ವೆರಿ ನೈಸ್. ಎರಡೂ ಕೂಡ ತುಂಬ ರುಚಿಕರವಾದಂಥ ಸ್ವಾದಭರಿತ ಖಾದ್ಯ, ವೆರಿ ಟೇಸ್ಟಿ. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವುದು ಬೆಟರ್, ಯಾವುದು ಹೆಚ್ಚು ಕಮ್ಮಿ ಅಂತ ಹೇಳೋಕ್ಕಾಗ್ತಾ ಇಲ್ಲ, ತುಂಬ ಟೇಸ್ಟಿಯಾಗಿದೆ. ಸೊ ಖಂಡಿತವಾಗ್ಲೂ 25 ವರ್ಷದಿಂದ ನೀವು ಅಡುಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಆ ಕೈ ರುಚಿ ಹಾಗೆ ಹಿಡ್ದಿರುತ್ತೆ. ನೀವು ಜಾಸ್ತಿ ಆದರೂ ಮಾಡಿ, ಕಮ್ಮಿ ಆದರೂ ಮಾಡಿ, ಟೇಸ್ಟ್ ಅಷ್ಟೇ ಚೆನ್ನಾಗಿದೆ. ಸೂಪರ್, ಕ್ಲಾಸಿಕ್, ತುಂಬ ಟೇಸ್ಟಿಯಾಗಿದೆ, ವೆರಿ ನೈಸ್. ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ದೀರಿ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ನೀವು ಮಾತು ಕಮ್ಮಿ, ಕೈಯಲ್ಲೇ ಕೈ ಚಳಕ ಜಾಸ್ತಿ ಅಂತ ತೋರಿಸ್ಕೊಟ್ರಿ. ಆದರೂ ಕೂಡ ನಮ್ಮ ಅಡುಗೆ ಮನೆಗೆ ಬಂದು ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ಖುಷಿ ಆಯಿತು. ಸೊ ನಮಗಂತೂ ತುಂಬ ಖುಷಿ ಆಯಿತು. ಇನ್ನಷ್ಟು ಹೊಸ ಹೊಸ ಅಡುಗೆಗಳನ್ನು ನಮಗೆ ಬಂದು ಹೇಳ್ಕೊಡಿ. ಥ್ಯಾಂಕ್ ಯು. ಸೊ ಅಡುಗೆ ಎಷ್ಟು ಸಿಂಪಲ್ಲಾಗೂ ಕೂಡ ಮಾಡ್ಬೋದು, ಎಲಾಬ್ರೇಟೆಡ್ ಆಗೂ ಕೂಡ ಮಾಡ್ಬೋದು. ಎಷ್ಟು ಟೇಸ್ಟಿಯಾಗಿತ್ತು ಆ ಚಟ್ನಿ, ಆ್ಯಸ್ ವೆಲ್ ಆಸ್ ಚಿಕನ್ ಪುಳಿ ಮುಂಚಿ, ಸೂಪರ್, ಮೈಂಡ್ ಬ್ಲೋಯಿಂಗ್. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.